ಮೊದಲ ದಿನಾನೇ ಬಿಗ್ ಬಾಸ್ ಮನೆಗೆ ಹೊಸ ಎಂಟ್ರಿ. ನಾನು ಆಕ್ಚುಲಿ ನಿನ್ನೆ ಬರಬೇಕಾಗಿತ್ತು. ನನಗೆ ಬಹಳ ಖುಷಿ ಆಯ್ತು ಕಂಟೆಸ್ಟೆಂಟ್ ಆಗಿ ಜಾಯ್ನ್ ಮಾಡಿದೆ. ನಾನು ಎಂಟ್ರಿ ಅಂತಾನೆ ಅನ್ಕೊಳ್ಳಿಲ್ಲ. ತಪಾಸಿ ವಿಚಾರನ್ನ ನಾವೆಲ್ಲ ಕಾಪಿಟ್ ಮಾಡ್ತಾ ಇರೋದು MLA ಜೊತೆ. ನಾವೆಲ್ಲ ಬೆಂಗಳೂರಿಗೆ ಸೋಲಕ್ಕೆ ಬಂದವರು, ಗೆಲ್ಲೋದೆಲ್ಲ ನಮ್ಗೆ ಕಾಂಪ್ಲಿಮೆಂಟ್. ಮೊದಲ ದಿನವೇ ಈ ಅಸಲಿ ಆಟ ಶುರು. ಪ್ರದೀಪ್ ಈಶ್ವರ್ ಮಾತಿಗೆ ಎಲ್ಲ ಗಪ್ ಚುಪ್ ಸೈಲೆಂಟ್. ಗೆಲ್ಲೋದೆಲ್ಲ ನಮ್ಗೆ ಕಾಂಪ್ಲಿಮೆಂಟ್. ಹೌದು, ಇದ್ದಕ್ಕಿದ್ದಂತೆ ಶಾಸಕ ಪ್ರದೀಪ್ ಈಶ್ವರ್ ಕನ್ನಡದ ಬಿಗ್ ಬಾಸ್ ಸೀಸನ್ 10ಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಎಂಟ್ರಿ ಕೊಟ್ಟಿದ್ದು ಮಾತ್ರವಲ್ಲ, ಅಷ್ಟೇ ಖಡಕ್ ಡೈಲಾಗ್ ಕೂಡ ಹೊಡೆದಿದ್ದಾರೆ. ನಾನು ನಿನ್ನೆಯೇ ಬಿಗ್ ಬಾಸ್ ವೇದಿಕೆಗೆ ಬರಬೇಕಿತ್ತು. ಸ್ಪರ್ಧೆಯಾಗಿ ಇಲ್ಲಿ ಸೇರಿದ್ದಕ್ಕೆ ತುಂಬಾ ಖುಷಿಯಾಗುತ್ತಿದೆ. ಗೆಲ್ಲುವುದರಲ್ಲಿ ನನಗೆ ಕಾಂಪ್ರಮೈಸ್ ಇಲ್ಲ ಎಂದು ಸ್ಪರ್ಧಿಗಳ ಮುಂದೆ ಚಾಲೆಂಜ್ ಹಾಕಿದ್ದಾರೆ. ಆದರೆ ರಾಜಕೀಯದಲ್ಲಿ ಇದು ಹೊಸ ಸಂಚಲನವನ್ನೇ ಮೂಡಿಸಿದೆ. ಯಾಕಂದ್ರೆ ಇಲ್ಲಿಯವರೆಗೆ ಆಡಳಿತ ರೂಢದಲ್ಲಿರುವ ಸರ್ಕಾರದ ಯಾವೊಬ್ಬ MLA ಆಗಲಿ ಮಂತ್ರಿ ಆಗಲಿ ಈ ರೀತಿ ಒಂದು ಶೋನಲ್ಲಿ 3 ತಿಂಗಳ ಕಾಲ ಇಲಾಖೆ ಹಾಗೂ ತಮ್ಮ ತಾಲೂಕಿನ ಕೆಲಸವನ್ನು ಬಿಟ್ಟು ಈ ರೀತಿ ಬರುವುದರಲ್ಲಿ ಎಲ್ಲರನ್ನ ಆಶ್ಚರ್ಯವನ್ನುಂಟು ಮಾಡಿದೆ. ಮಾಹಿತಿಯ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ವಿಷಯವೇ ಗೊತ್ತಿರಲಿಲ್ಲವಂತೆ. ಅವರೇ ಶಾಕ್ ಆಗಿದ್ದಾರೆ. ಕರ್ನಾಟಕದಲ್ಲಿ ತುಂಬ ಇಷ್ಟಪಡೋದೆ ನಮ್ಮ ಯೂಟ್ಯೂಬರ್ಸ್ನ, ಟ್ರಾಲ್ ಪೇಜಸ್ನ. ದಯವಿಟ್ಟು ನಿಮ್ಮ ಪ್ರೀತಿನ ಇದೇ ಥರ ಮುಂದುವರಿಸಬೇಕು. ಕನ್ನಡದ ಬಿಗ್ ಬಾಸ್ ಸೀಸನ್ 10 ಆರಂಭವಾಗಿದೆ. ವಿವಿಧ ಸ್ಪರ್ಧಿಗಳು ದೊಡ್ಡ ಮನೆಯನ್ನ ಎಂಟ್ರಿ ಕೊಟ್ಟಿದ್ದಾರೆ. ಒಂದು ದಿನ ತಡವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಅವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ. ಅವರ ಎಂಟ್ರಿ ಅನೇಕರಿಗೆ ಅಚ್ಚರಿಯನ್ನು ತಂದಿದೆ. MLA ಆಗಿ ಬಿಗ್ ಬಾಸ್ಗೆ ತೆರಳಿರುವ ಬಗ್ಗೆ ಕೆಲವರು ಅಪಸ್ವರವನ್ನು ಕೂಡ ತೆಗೆದಿದ್ದಾರೆ. ಅವರು ಬಿಗ್ ಬಾಸ್ ಮನೆಗೆ ಕೆಲವು ದಿನಗಳ ಅತಿಥಿಯಾಗಿ ಹೋಗಲಿದ್ದಾರೋ ಅಥವಾ ಅಲ್ಲಿಯೇ ಪರ್ಮನೆಂಟ್ ಆಗಿ ಸ್ಪರ್ಧೆಯಾಗಿಯೇ ಉಳಿಯಲಿದ್ದಾರೋ ಎನ್ನುವ ಪ್ರಶ್ನೆ ಈಗ ಅನೇಕರಲ್ಲಿ ಕುತೂಹಲ ಮೂಡಿಸಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ ಗ್ರ್ಯಾಂಡ್ ಆಗಿ ಪ್ರೀಮಿಯರ್ ಆಗಿ ಅದ್ದೂರಿ ತೆರೆ ಬಿದ್ದಿದೆ. ಈಗಾಗಲೇ 17 ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ. 7 ಜನ ನೇರವಾಗಿ ದೊಡ್ಡ ಮನೆ ಪ್ರವೇಶಿಸಿದರೆ 2 ಫೇಲ್ ಆಗಿ ತಮ್ಮ ಮನೆಗೆ ವಾಪಸ್ ಹೋಗಿದ್ದಾರೆ. ತಾವು ಒಳಗೆ ಹೋಗ್ತಾ ಇದ್ದೀರಿ. ಕರ್ನಾಟಕ ತುಂಬಾ ನಂಬ್ತು ನಿಮ್ಮನ್ನು. ಎಕ್ಸಾಂಪಲ್ ಕೊಟ್ರೆ ಇದ್ರೆ ಪ್ರತಾಪ್ ತರ ಇರಬೇಕು ಅಂತ ತಾವು ಸುಳ್ಳು ಹೇಳಿದ್ರ ಪ್ರತಾಪ್. ಆಡಿಯನ್ಸ್ ವೋಟಿಂಗ್ ಪ್ಲೀಸ್. 40% ಕೆಳಗೆ ಬಂದ್ರೆ ನೀವು ಮನೆಯಿಂದ ಹೇಗೆ ಬಂದಿರ್ತೀರೋ ಹಾಗೆ. ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ ಶೋನ ಮೊದಲ ದಿನವೇ ಚಿತ್ರ ವಿಚಿತ್ರ ಆಟಗಳು, ಹುಚ್ಚಾಟಗಳು, ಚೆಲ್ಲಾಟಗಳು ಶುರುವಾಗಿ ಹೋಗಿದೆ. ಅದರಲ್ಲೂ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಬಿಗ್ ಬಾಸ್ ಎಂಟ್ರಿ ಕೊಟ್ಟಿದ್ದು ನಿಜಕ್ಕೂ ಒಂದು ವೈರಲ್ ಆಗಿದೆ. ಈ ಜನರೇಷನ್ ನಾವು ರೈಟ್ ಆಗಿ ಮೋಟಿವೇಟ್ ಮಾಡ್ತಿಲ್ಲ, ಫಾಲ್ಸ್ ಆಗಿ ಮೋಟಿವೇಟ್ ಮಾಡ್ತಿದೀವಿ. ದೊಡ್ಡವರು ಹೇಳ್ಕೊಡ್ತಾರೆ ಏಣಿ ಹತ್ತೋದೇ ಕಷ್ಟ ಅಂತ. ಇನ್ನು ಕೆಲವರು ಹೇಳ್ತಾರೆ ಏಣಿಯನ್ನು ಹತ್ತುತ್ತೀಯಾ, ತುದಿಯಲ್ಲಿ ನಿಂತ್ಕೊಳ್ಳೋದು ಇನ್ನೂ ಕಷ್ಟ ಅಂತ. ನಮ್ಮ ಜನರೇಷನ್ ಏಣಿನೇ ಸಿಗ್ತಿಲ್ಲ ಸರ್. ಬರುವ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಪ್ರದೀಪ್ ಈಶ್ವರ್ ತಮ್ಮ ಶಾರ್ಪ್ ಮಾತುಗಳಿಂದ ಹೆಚ್ಚು ಪ್ರಚಲಿತರಾಗಿದ್ದಾರೆ ಹಾಗೂ ಪ್ರಚಾರವನ್ನ ಕೂಡ ಗಿಟ್ಟಿಸಿಕೊಂಡಿದ್ದಾರೆ. ಕೇವಲ ಮಾತುಗಳನ್ನೇ ಆಡಿ ಮರಳು ಮಾಡಿ ಜನರಿಂದ ಓಟುಗಳನ್ನ ಕೂಡ ಪಡೆದಿದ್ದಾರೆಂದು ಕೆಲವರು ಹೇಳುತ್ತಾರೆ. ಏಣಿಯನ್ನು ಹತ್ತುತ್ತೀಯಾ, ತುದಿಯಲ್ಲಿ ನಿಂತ್ಕೊಳ್ಳೋದು ಇನ್ನೂ ಕಷ್ಟ ಅಂತ. ನಮ್ಮ ಜನರೇಷನ್ ಏಣಿನೇ ಸಿಗ್ತಿಲ್ಲ ಸರ್. ಇನ್ನು ಇತರ ಸ್ಪರ್ಧೆಗಳು ನಾವು MLA ಜೊತೆ ಸ್ಪರ್ಧೆ ಮಾಡುತ್ತಿದ್ದೇವೆ, ಇದು ತಮಾಷೆಯ ವಿಷಯವೇ ಅಲ್ಲ ಎಂದು ಪ್ರದೀಪ್ ಈಶ್ವರ್ ಅವರಿಗೆ ಚಾಲೆಂಜ್ ಕೂಡ ಹಾಕಿದ್ದಾರೆ. ನಾವೆಲ್ಲ ಕಾಪಿಟ್ ಮಾಡ್ತಾ ಇರೋದು MLA ಜೊತೆ. ನಾವೆಲ್ಲ ಬೆಂಗಳೂರಿಗೆ ಸೋಲಕ್ಕೆ ಬಂದವರು, ಗೆಲ್ಲೋದೆಲ್ಲ ನಮ್ಗೆ ಕಾಂಪ್ಲಿಮೆಂಟ್. ಪ್ರದೀಪ್ ಈಶ್ವರ್ ಅವರು MLA ಆಗಿದ್ದು ಅವರು ಜನರ ಸಮಸ್ಯೆಗಳನ್ನ ಆಲಿಸಬೇಕು. ಬಿಗ್ ಬಾಸ್ ಒಳಗೆ ಅವರು ಸ್ಪರ್ಧಿಯಾಗಿ ಇರುತ್ತಾರೋ ಅನ್ನೋದೇ ಡೌಟ್ ಆಗಿದೆ. ಕೆಲವು ದಿನ ಅವರು ಅತಿಥಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಇರುವ ಸಾಧ್ಯತೆಗಳು ಇದೆ ಎಂದು ಕೂಡ ಕೆಲವರು ಊಹಾಪೋಹಗಳನ್ನು ಹುಟ್ಟಿಸಿದ್ದಾರೆ. ಈಗ ಪ್ರದೀಪ್ ಈಶ್ವರ್ ಸ್ಪರ್ಧಿ ಎಂದು ದೊಡ್ಡ ಮನೆ ಒಳಗೆ ಹೇಳಿ ಅನಂತರ ಅತಿಥಿ ಅಂತ ಹೇಳುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಎಂದು ಒಳಗಿನ ಮಾಹಿತಿಗಳು ಹೇಳುತ್ತಿವೆ. ಇತ್ತೀಚೆಗೆ ಮಾಧ್ಯಮದವರು ಬಿಗ್ ಬಾಸ್ಗೆ ಹೋಗ್ತೀರಾ ಅಂದಿದ್ದಕ್ಕೆ ಸೋಮವಾರ ತನಕ ಕಾದು ನೋಡಿ ಎಂದು ಪ್ರದೀಪ್ ಈಶ್ವರ್ ಟ್ವಿಸ್ಟ್ ಕೊಟ್ಟಿದ್ದರು. ಜಿಯೋ ಸಿನಿಮಾ, OTT ಹಾಗೂ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಪ್ರಸಾರ ಕಾಣಲಿದೆ. ಜಿಯೋ ಸಿನಿಮಾದಲ್ಲಿ 24 ಗಂಟೆ ಶೋ ವೀಕ್ಷಣೆಗೆ ಅವಕಾಶವಿದೆ. ಪ್ರತಿದಿನ ರಾತ್ರಿ 9:30ಕ್ಕೆ ಎಪಿಸೋಡ್ ಪ್ರಸಾರ ಕಾಣಲಿದೆ. ಈ ಬಾರಿ 11 ಸ್ಪರ್ಧೆಗಳನ್ನು ಆಯ್ಕೆ ಮಾಡಲಾಗಿದ್ದು ಉಳಿದವರನ್ನ ಮುಂದಿನ ವಾರ ಸೆಲೆಕ್ಟ್ ಮಾಡಲಾಗುವುದು ಎಂದು ನಿರೂಪಕ ಕಿಚ್ಚ ಸುದೀಪ್ ಕೂಡ ತಿಳಿಸಿದ್ದಾರೆ. ಕಲಾವಿದರಾಗಿರ್ತಾರೆ, ಸ್ಪೋರ್ಟ್ಸ್ ವರ್ಗದಿಂದ ಬಂದಿರ್ತಾರೆ. ಯಾವ ವರ್ಗದಿಂದ ತಾವು ಒಳಗೆ ಹೋಗ್ತಾ ಇದ್ದೀರಿ? ಕರ್ನಾಟಕ ತುಂಬಾ ನಂಬ್ತು ನಿಮ್ಮನ್ನು. ಎಕ್ಸಾಂಪಲ್ ಕೊಟ್ರೆ ಇದ್ರೆ ಪ್ರತಾಪ್ ತರ ಇರಬೇಕು ಅಂತ ತಾವು ಸುಳ್ಳು ಹೇಳಿದ್ರ ಪ್ರತಾಪ್. ಆಡಿಯನ್ಸ್ ವೋಟಿಂಗ್ ಪ್ಲೀಸ್. 40% ಕೆಳಗೆ ಬಂದ್ರೆ ನೀವು ಮನೆಯಿಂದ ಹೇಗೆ ಬಂದಿರ್ತೀರೋ ಹಾಗೆ.
ಆದರೆ ಚಿಕ್ಕಬಳ್ಳಾಪುರ ಜನರು ಒಬ್ಬ ರಾಜಕಾರಣಿ ಜನಪ್ರತಿನಿಧಿಯಾಗಿ ಶಾಸಕರಾಗಿ ಈ ರೀತಿಗೆ ಇಂಥ ಶೋಗಳಿಗೆ ಹೋಗಿದ್ದು ಇದೇ ಮೊದಲು. ಬಿಗ್ ಬಾಸ್ಗೆ ಹೋಗುವ ಮೂಲಕ ನಗೆ ಪಾಟೀಲಿಗೆ ಈಡಾಗಿದ್ದಾರೆ ಎಂದು ಅಲ್ಲಿನ ಜನರು ಹೇಳಿದ್ದಾರೆ. ಒಬ್ಬ MLA ಬಿಗ್ ಬಾಸ್ಗೆ ಹೋಗಿ ಕುಣಿದಾಡುವುದು ಇದೇ ಮೊದಲು. ಇದೊಂದು ನಾಚಿಕೆಗೇಡುತರ ಸಂಗತಿ. ಬಿಗ್ ಬಾಸ್ ನಲ್ಲಿ ಭಾಗಿಯಾಗುವ ಮೂಲಕ ಚಿಕ್ಕಬಳ್ಳಾಪುರ ಜನರ ವಿಧಾನಸಭಾ ಕ್ಷೇತ್ರದ ಮಾನ ಮರ್ಯಾದೆ ಕಳೆದಿದ್ದಾರೆ ಎಂದು ಅಲ್ಲಿನ ಕೆಲವು ಪ್ರತಿನಿಧಿಗಳು ಜನರು ಕೂಡ ವ್ಯಂಗ್ಯವಾಡಿದ್ದಾರೆ. ಆಯ್ಕೆ ತಪ್ಪು ಎಂದು ಜನರಿಗೆ ಮನವರಿಕೆಯಾಗಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಹೆಸರನ್ನು ಹಾಳು ಮಾಡಿದ್ದಾರೆ. ಇಂತಹ ವ್ಯಕ್ತಿಯನ್ನು ಆಯ್ಕೆ ಮಾಡಿದ ಜನರಿಗೆ ಈಗಾಗಲೇ ಮನವರಿಕೆಯಾಗಿದೆ. ನಾವು ತಪ್ಪು ಮಾಡಿದ್ದೇವೆ ಎಂದು ಜನರಿಗೆ ಅರಿವಾಗಿದೆ ಎಂದು ಇನ್ನು ಕೆಲವು ವಿರೋಧ ಪಕ್ಷದ ನಾಯಕರು ಕೂಡ ಈ ರೀತಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಈ ವಿಷಯ ಗೊತ್ತೇ ಇರಲಿಲ್ಲ. ಪ್ರದೀಪ್ ಈಶ್ವರ್ ಬಗ್ಗೆ ಮುಖ್ಯಮಂತ್ರಿಗಳು ಸಿಟ್ಟಾಗಿದ್ದಾರೆ ಎಂದು ಇನ್ಸೈಡ್ ಸುದ್ದಿ ಈಗ ಹೊರಗೆ ಬಿದ್ದಿದೆ. ಸ್ವತಃ ಸಿದ್ದರಾಮಯ್ಯ ಅವರೇ ಬಾಯಿಗೆ ಬಂದಂಗೆ ಪ್ರದೀಪ್ ಈಶ್ವರರನ್ನ ಬೈದಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ. ಆದರೆ ಬರುವ ದಿನಗಳಲ್ಲಿ ಮುಂದೆ ಏನಾಗುತ್ತದೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ಇವರು ಜನರ ಕೆಲಸ ಮಾಡುವುದಕ್ಕೆ MLA ಆಗಿದ್ದಾರೋ ಅಥವಾ ಜನರಿಗೆ ಮನರಂಜನೆ ಕೊಡೋಕೆ MLA ಆಗಿದ್ದಾರೋ ಅನ್ನೋದು ಚಿಕ್ಕಬಳ್ಳಾಪುರ ಜನತೆಗೆ ದೊಡ್ಡ ಒಂದು ಸವಾಲಾಗಿದೆ. ಆದ್ರೆ ಬಿಗ್ ಬಾಸ್ ಇದಕ್ಕೆಲ್ಲ ಉತ್ತರ ಕೊಡುತ್ತದೆ ಎಂದು ಕೆಲವರು ಹೇಳಿಕೊಂಡಿದ್ದಾರೆ. ಎತ್ತೋದೇ ಕಷ್ಟ ಅಂತ. ಇನ್ನು ಕೆಲವರು ಹೇಳ್ತಾರೆ ಏಣಿಯನ್ನು ಹತ್ತೀಯಾ, ತುದಿಯಲ್ಲಿ ನಿಂತ್ಕೊಳ್ಳೋದು ಇನ್ನೂ ಕಷ್ಟ ಅಂತ. ನಮ್ಮ ಜನರೇಷನ್ ಏಣಿನೇ ಸಿಕ್ತಿಲ್ಲ ಸರ್. ಮೊದಲ ದಿನವೇ ಬಿಗ್ ಬಾಸ್ ಮನೆಗೆ ಹೊಸ ಎಂಟ್ರಿ. ನಾನು ಆಕ್ಚುಲಿ ನಿನ್ನೆ ಬರಬೇಕಾಗಿತ್ತು. ನನಗೆ ಬಹಳ ಖುಷಿಯಾಗಿ ಕಂಟೆಸ್ಟೆಂಟ್ ಆಗಿ ಜಾಯ್ನ್. ನಾನು ಎಂಟ್ರಿ ಅಂತಾನೆ ಅನ್ಕೊಳ್ಳಿಲ್ಲ. ಪ್ರವಾಸಿ ವಿಚಾರನ್ನ ನಾವೆಲ್ಲ ಕಾಪಿಟ್ ಮಾಡ್ತಾ ಇರೋದು ಒಬ್ಬ MLA ಜೊತೆ. ನಾವೆಲ್ಲ ಬೆಂಗಳೂರಿಗೆ ಸೋಲಕ್ಕೆ ಬಂದವರು, ಗೆಲ್ಲೋದೆಲ್ಲ ನಮಗೆ ಕಾಂಪ್ಲಿಮೆಂಟ್. ಮುಂದೆ ಏನಾಗುತ್ತದೆ ಎನ್ನುವುದನ್ನ ಇಂಚಿಂಚಾಗಿ ಈ ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ. ಕಲಾವಿದರಾಗಿರ್ತಾರೆ, ಕೋಚ್ ವರ್ಗದಿಂದ ಬಂದಿರ್ತಾರೆ. ಯಾವ ವರ್ಗದಿಂದ ತಾವು ಒಳಗೆ ಹೋಗ್ತಾ ಇದ್ದೀರಿ? ಕರ್ನಾಟಕ ತುಂಬಾ ನಂಬ್ತು ನಿಮ್ಮನ್ನು. ಎಕ್ಸಾಂಪಲ್ ಕೊಟ್ರೆ ಇದ್ರೆ ಪ್ರತಾಪ್ ತರ ಇರಬೇಕು ಅಂತ. ತಾವು ಸುಳ್ಳು ಹೇಳಿದ್ರ ಪ್ರತಾಪ್. ಆಡಿಯನ್ಸ್ ವೋಟಿಂಗ್ ಪ್ಲೀಸ್. 40% ಕೆಳಗೆ ಬಂದ್ರೆ ನೀವು ಮನೆಯಿಂದ ಹೇಗೆ ಬಂದಿರ್ತೀರೋ ಹಾಗೆ. ತಾವು ಒಳಗೆ ಹೋಗ್ತಾ ಇದ್ದೀರಿ. ಕರ್ನಾಟಕ ತುಂಬಾ ನಂಬ್ತು ನಿಮ್ಮನ್ನು. ಎಕ್ಸಾಂಪಲ್ ಕೊಟ್ರೆ ಇದ್ರೆ ಪ್ರತಾಪ್ ತರ ಇರಬೇಕು ಅಂತ. ತಾವು ಸುಳ್ಳು ಹೇಳಿದ್ರ ಪ್ರತಾಪ್. ಆಡಿಯನ್ಸ್ ವೋಟಿಂಗ್ ಪ್ಲೀಸ್. 40% ಕೆಳಗೆ ಬಂದ್ರೆ ನೀವು ಮನೆಯಿಂದ ಹೇಗೆ ಬಂದಿರ್ತೀರೋ ಹಾಗೆ. ತಾವು ಒಳಗೆ ಹೋಗ್ತಾ ಇದ್ದೀರಿ. ಕರ್ನಾಟಕ ತುಂಬಾ ನಂಬ್ತು ನಿಮ್ಮನ್ನು.